ಸ್ಟಾರ್ಟ್ಅಪ್ ಇಂಡಿಯಾ ಮಿಷನ್ಗೆ ಅನುಗುಣವಾಗಿ ವಿಜ್ಞಾನದ ಕಡೆಗೆ ಯುವ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣಾ ಸ್ಪರ್ಧೆ ಹಾಗೂ ವಿಜ್ಞಾನ ಮಾದರಿ ಪ್ರದರ್ಶನ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ 2K19 ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಸ್ಟಾರ್ಟ್ಅಪ್ ಮಿಷನ್ ಗ್ರೂಪ್ಸ್ನ ಅಧ್ಯಕ್ಷರಾದ ಪ್ರಶಾಂತ್ ಪ್ರಕಾಶ್ ಅವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯುವಕರು ನಮ್ಮ ದೇಶದ ಭವಿಷ್ಯ. ವಿದ್ಯಾರ್ಥಿಗಳನ್ನು ಶಾಲಾ ಮಟ್ಟದಲ್ಲಿ ತಯಾರು ಮಾಡುವ ಉತ್ತಮ ಕಾರ್ಯ ನಡೆಯುತ್ತಿದೆ. ನಮ್ಮ ದೇಶ ಐಟಿ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಈ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ವಿಜ್ಞಾನದ ಕಡೆಗೆ ಸೆಳೆಯುವ ಕಾರ್ಯ ಶ್ಲಾಘನೀಯ. ಟೆಕ್ನಾಲಜಿಯಿಂದ ಸಮಾಜದ ಪ್ರತಿಯೊಬ್ಬರ ವ್ಯಕ್ತಿಯ ಸಮಸ್ಯೆಗೆ ಪರಿಹಾರ ಸಿಗುವಂತಾಗಬೇಕು ಎಂದು ಹೇಳಿದರು. And this is a path-breaking program to see incubation at the school level. And you've heard of incubation at corporate levels, incubation at university levels, but this is incubation at the school levels. And this is really visionary, sir, on your part to actually bring this to also a remote. I mean, it's a progressive area, but still relatively remote when you compare it to Bangalore, right? So I think it's in that sense a good role model that if you do this for a few years and you actually get outcomes from this could be a model for our state and the country as a whole. ಅನಂತರ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅವರು ಮಾತನಾಡಿ, ನಮ್ಮ ಮಕ್ಕಳು ಮಾಡುವ ಪ್ರಾಡಕ್ಟ್ ಆಗಿ ರೂಪುಗೊಳ್ಳಬೇಕು. ಆದ್ದರಿಂದ ಮಕ್ಕಳು ಮಾಡುವ ಪ್ರಾಜೆಕ್ಟ್ಸ್ ಅಥವಾ ಅವರ ಐಡಿಯಾವನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಕರ್ನಾಟಕ ಸ್ಟಾರ್ಟ್ಅಪ್ ಮಿಷನ್ ಗ್ರೂಪ್ಸ್ನ ಅಧ್ಯಕ್ಷ ಪ್ರಶಾಂತ್ ಪ್ರಕಾಶ್ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಮಕ್ಕಳು ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ನಮ್ಮದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಆ ಮಕ್ಕಳ ಪ್ರಾಜೆಕ್ಟ್ ಯಾವುದು ಡಸ್ಟ್ಬಿನ್ನಿಗೆ ಹೋಗಬಾರ್ದು, ಅದು ವೇಸ್ಟ್ ಆಗಬಾರ್ದು. ಅದನ್ನು ಯಾವ ರೀತಿ ಆ ಮಕ್ಕಳಿಗೆ 6ನೇ ಕ್ಲಾಸ್ ಮಕ್ಕಳಿರ್ಬೋದು, 8ನೇ ಕ್ಲಾಸ್ ಮಕ್ಕಳಿರ್ಬೋದು, ಆ ಪ್ರಾಜೆಕ್ಟ್ಸ್ಗಳನ್ನು ನಮ್ಮ ಮಕ್ಕಳ ಹತ್ರ ಇಂಜಿನಿಯರಿಂಗ್ ಮಕ್ಕಳು 4 ವರ್ಷ ಅವ್ರ ಹತ್ರ ಯಾವ ರೀತಿ ನಾವು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಿ ಅಂಥೇಳಿ ಅವರು ಪ್ರಾಡಕ್ಟ್ ಮಾಡಿದ್ಮೇಲೆ ಟುಡೇ ಆ್ಯಸ್ ಪರ್ ದ ಪ್ರಶಾಂತ್ ಪ್ರಕಾಶ್ ಅವರು ನಿನ್ನೆ ತಾನೇ ಗೌರ್ಮೆಂಟ್ ಆಫ್ ಕರ್ನಾಟಕದ ವಿಷನ್ ಗ್ರೂಪ್ ಸ್ಟಾರ್ಟಪ್ಸ್ಗೆ ಅವರೊಂದು ಚೇರ್ಮನ್ ಆಗಿದ್ದಾರೆ. ಅಂತೇಳಿದ್ರೆ ಇನ್ನು ಯಾವುದೇ ಸ್ಟಾರ್ಟಪ್ಸ್ ಬರಬೇಕಂತ ಹೇಳಿದಾಗ ಹಿ ಈಸ್ ಮೇಕಿಂಗ್ ಲಾಟ್ ಆಫ್ ಪಾಲಿಸಿ. ಈ ಪಾಲಿಸಿ ಮಾಡಬೇಕಾದ್ರೆ ಇಂಥ ಇನ್ಪುಟ್ಗಳನ್ನು ಅವ್ರು ತಗೊಳ್ಬೇಕು. ಅದಕ್ಕೋಸ್ಕರ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ಬಂದು ನೋಡಿ, ಬಿಕಾಸ್ ಇಫ್ ಯು ವಾಂಟ್ ಟು ಮೇಕ್ ಎ ಪಾಲಿಸಿ ಅದು ಒಳ್ಳೆ ಒಂದು AC ರೂಮಲ್ಲಿ ಕುತ್ಕೊಂಡು ಆಗಬಾರ್ದು ಆ ಪಾಲಿಸಿ. ಇನ್ನು ಈ ಸ್ಪರ್ಧೆಯಲ್ಲಿ 200ಕ್ಕೂ ಹೆಚ್ಚು ಶಾಲಾ ಕಾಲೇಜಿನ 10,000 ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ನಡೆಸಿ 1,200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಯಾರಿಸಿದ ಸುಮಾರು 400ಕ್ಕೂ ಅಧಿಕ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶನ ಮಾಡಲಾಯಿತು. ಅದರಲ್ಲಿ ಉತ್ತಮವೆನಿಸಿದ ಸುಮಾರು 40 ಮಾದರಿಗಳನ್ನು ಸ್ಟಾರ್ಟ್ಅಪ್ ಆಗಿ ಪರಿವರ್ತಿಸಲು ಆಯ್ಕೆ ಮಾಡಲಾಯಿತು. ನೆರೆದಿದ್ದ ಗಣ್ಯರು ಮಕ್ಕಳು ತಯಾರಿಸಿದ ವಿಜ್ಞಾನ ಮಾದರಿಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಮಾಜಿ ಹಿರಿಯ ಉಪಾಧ್ಯಕ್ಷ ಅನಂತ್ ರವಿ, ಟಿಇ ಬೆಂಗಳೂರು ಇದರ ಆಡಳಿತ ಮಂಡಳಿಯ ಸದಸ್ಯ ಮದನ್ ಪಡಕಿ, ಪ್ರತಿಯನ್ ಟೆಕ್ನಾಲಜೀಸ್ನ ಸಿಇಒ ಸುಬ್ರಹ್ಮಣ್ಯನ್ ಶಿವಕುಮಾರ್, ಥಿಂಕ್ ಸ್ಟ್ರೀಟ್ ಟೆಕ್ನಾಲಜೀಸ್ನ ನಿರ್ದೇಶಕ ಉದಯ್ ಬಿರ್ಜೆ, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಿವಾಸ್ ರಾವ್ ಕುಂಟೆ ಮತ್ತಿತರರು ಉಪಸ್ಥಿತರಿದ್ದರು.
ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.